वै नमः इति गम्यते ओम अने साधु
ನಮಸ್ಕಾರ, ನಾನು ದಿಲೀಪ್ ಚಕ್ರವರ್ತಿ, ಒಬ್ಬ ಕಮಿಟಿ ಮೆಂಬರ್. ಇದು 42ನೇ ವರ್ಷ ಮ್ಯಾಂಗ್ಳೂರಲ್ಲಿ ನಾವು ಆಚರಿಸ್ತಾ ಇದ್ದೇವೆ ದುರ್ಗಾ ಪೂಜಾ. ಇದು ಮಹಾ ದುರ್ಗಾ ಪೂಜೆ, ನಮ್ಮ ಬಂಗಾಳಿ ಅಸೋಸಿಯೇಷನ್ ದುರ್ಗಾ ಪೂಜೆನ. ಅದಕ್ಕೆ ನಮ್ಮ ಮ್ಯಾಂಗ್ಳೂರಿನವರು ನಮಗೆ ಬೇಕಾದಷ್ಟು ಸಹಕಾರ ಕೊಡ್ತಾರೆ. ಅದಕ್ಕೆ ಎಲ್ಲ ಧನ್ಯವಾದಗಳು ಮ್ಯಾಂಗ್ಳೂರಿನವರಿಗೆ. 42ನೇ ವರ್ಷಕ್ಕೆ ಎಷ್ಟು ತನಕ ನಮಗೆ ದೇವರದಯಕ್ಕೆ ಮ್ಯಾಂಗ್ಳೂರಲ್ಲಿ ಯಾವ ತರನೂ ತೊಂದರೆ ಆಗ್ಲಿಲ್ಲ. ಲೋಕಲ್ ಇಂದ ಪ್ರೊಟೆಕ್ಷನ್, ಅಡ್ಮಿನಿಸ್ಟ್ರೇಷನ್ ಇಂದ ಬೇಕಾದಷ್ಟು ಸಹಕಾರ ಸಿಕ್ಕಿದ್ದಾರೆ. ಮತ್ತೆ ಮ್ಯಾಂಗ್ಳೂರಿನವರು ನಮ್ಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಹೇಳಿದ್ರು ಕಮ್ಮಿ ಆಗ್ತದೆ. ಆದ್ರೆ ಇದು ಮೇನ್ ನಾವು ದುರ್ಗಾ ಪೂಜೆಯನ್ನು ಆಚರಿಸಿದ್ದು. ಲಕ್ಷ್ಮಿ, ಸರಸ್ವತಿ, ಕಾರ್ತಿಕ್ ಮತ್ತೆ ಗಣೇಶರು, ಇದು ದುರ್ಗಾ ಅಮ್ಮನ ಮಗಳ ಮಗ. ನಾವು ಮಹಿಷಮರ್ದಿನಿ ದುರ್ಗಾದ ಪೂಜೆ ಮಾಡಿಸುದು. ಷಷ್ಠಿಯಿಂದ ವಿಜಯದಶಮಿದ ಹೊರಗೆ 6 ದಿವಸದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಇಟ್ಕೊಳ್ತೇವೆ. ಮಕ್ಕಳನ್ನ ಡ್ರಾಯಿಂಗ್ ಮತ್ತು ಸೋಷಲ್ ವರ್ಕರ್ನವ್ರಿಗೆ ಪ್ರೈಸ್ ಕೊಡುವಂಥದ್ದು, ಮತ್ತೆ ಬಂದ ಗೆಸ್ಟ್ನವರಿಗೆ ಮರ್ಯಾದೆ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ತೇವೆ. ದಟ್ ಮೀನ್ಸ್ ನಮ್ಮ ಮ್ಯಾಂಗ್ಳೂರಲ್ಲಿ ನಾವು 42 ವರ್ಷದ ಬಂಗಾಳಿ ಅಸೋಸಿಯೇಷನ್ ಅವ್ರು ಮಾಡುದು ಪೂಜೆಯನ್ನು ಮ್ಯಾಂಗ್ಳೂರ್ ನಮ್ಗೆ ಭಾರಿ ಖುಷಿ ಆಗ್ತದೆ. ಮ್ಯಾಂಗ್ಳೂರ್ನವ್ರದ್ದು ಸಹಕಾರ ನಮ್ಗೆ ಪ್ರತಿ ವರ್ಷ ಈ ನಮನ ಸಿಗ್ತಾ ಉಂಟು. ಸೊ ಇದಕ್ಕೆ ತುಂಬಾ ಹೇಳ್ಬೇಕಂತ ಹೇಳಿದ್ರೆ ಶುರು ಮಾಡಿದ್ರೆ ಇಡೀ ರಾತ್ರಿ ಹೇಳಿದ್ರು ನಮ್ಗೆ ಮುಗಿಯುವುದಿಲ್ಲ ಇದು. ಸೊ ಇದು ನಮ್ಮ ಇದರಲ್ಲಿ ಇರುವುದು ಮೇನ್ ಇರುವುದು ಸಂಧ್ಯಾ ಆರತಿ, ಕುಂಕುಮಾರ್ಚನೆ, ದೀಪಾರ್ಚನೆ, ದಂಡಿಯಾ ಖೇಲ, ಡ್ರಾಯಿಂಗ್, ಸಂಗೀತ ಕಾರ್ಯಕ್ರಮ, ಮಹಿಷಮರ್ದಿನಿ ನಾಟಕ, ಇಂಥದ್ದು ವಿವಿಧ ಕಾರ್ಯಕ್ರಮ ಈ 5-6 ದಿವಸ ನಾವು ನಡೆಸ್ತಾ ಇದ್ದೇವೆ. ಸೊ ಆಸ್ ಎ ಮೆಂಬರ್ ನಾವು ನಮ್ಮ ಸಮಿತಿನ ಹೆಸರು ದುರ್ಗಾ ಪೂಜಾ ಶಾರದೀಯ ದುರ್ಗಾ ಪೂಜಾ ಕಮಿಟಿ ಮ್ಯಾಂಗಲ್. ಸೊ ಇದಕ್ಕೆ ಶಾರದೀಯ ದುರ್ಗಾ ಪೂಜಾ ಮ್ಯಾಂಗಾಲೂರ್ ಹೇಳಿದ್ರೆ ನಮ್ಮ ಈ ಸ್ಥಳದ ಹೆಸರು, ಆಕ್ಚುಯಲ್ ಹೆಸರು ಶಾರದೀಯ ದುರ್ಗಾ ಪೂಜಾ ಕಮಿಟಿ. ಸೊ ಎಲ್ಲ ಮ್ಯಾಂಗ್ಳೂರ್ನವರು ನಮ್ಗೆ ಎಷ್ಟೆಲ್ಲ ಸಹಕಾರ ಕೊಟ್ಟಿದ್ದಾನೆ ಹೇಳಿದ್ರೆ ಅದು ಕಮ್ಮಿ ಆಗ್ತದೆ. ಸೊ ವಿವಿಧ ಮೀಡಿಯಾ ಮಾಧ್ಯಮದವರೆಲ್ಲ ಬರ್ತಾರೆ, ಅವರಿಗೆ ನಮ್ಮ ಕಮಿಟಿನ ಪಕ್ಷದಿಂದ ತುಂಬಾ ಧನ್ಯವಾದಗಳು. ಇದು 6 ದಿವಸನ ಷಷ್ಠಿಯಿಂದ ವಿಜಯದಶಮಿದ ಹೊರಗೆ 6 ದಿವಸದ ಆಚರಣೆ. ಸೊ ಇದರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಇದರಲ್ಲಿ ಇತಿಹಾಸ ನಮ್ಮಲ್ಲಿ ಮ್ಯಾಗಜಿನ್ ಕೂಡ ಉಂಟು. ಇದು 6ನೇ ದಿವಸ, ಲಾಸ್ಟ್ ದಿವಸ ವಿಜಯದಶಮಿದ ಹೊರಗೆ ನಾವು ಸುಲ್ತಾನ್ ಪೇಟ್ ಸುದ್ದಿಯಲ್ಲಿ ನಾವು ಇದೆಲ್ಲ ವಿಸರ್ಜನೆ ಮಾಡಿಸ್ತೇವೆ. ಇದು ನಮ್ಗೆ ಪ್ರತಿಷ್ಠಿತ ದೇವಿ ಅಲ್ಲ, ನಾವು ಆ ಟೈಮಲ್ಲಿ 6 ದಿವಸ 5 ದಿವಸ 6 ದಿವಸ ಆಚರಿಸ್ತಾ ಇದ್ದೇವೆ. ಸೊ ಇದು ನಮ್ಮ ಬಂಗಾಳನ ಕಲ್ಚರ್, ಬಂಗಾಳ ಸಂಸ್ಕೃತಿಗೆ ನಾವು ಸಾವಿರಾರು ವರ್ಷ ಹಿಂದೆಯಿಂದ ಇದೆಲ್ಲ ನಡೆಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ಊರಿನಿತ್ತು ನಾವು ಕರ್ಮ ಕೆಲಸದಗೋಸ್ಕರ ನಾವು ಇಷ್ಟು ದೂರದಕ್ಕೆ ಬಂದಿದ್ದೇವೆ. 42 ವರ್ಷದ ಆಚರಿಸ್ತಾ ಇದ್ದೇವೆ. ಸೊ ಇದಕ್ಕೆ ಇದರಲ್ಲಿ ಇರುವುದು ಮಾತಾ ದುರ್ಗೆ, ಲಕ್ಷ್ಮಿ, ಸರಸ್ವತಿ, ಕಾರ್ತಿಕ್, ಗಣಪತಿ, ಈ 5 ಮೂರ್ತಿ ನಾವು ಪ್ರತಿ ವರ್ಷಕ್ಕೆ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷಕ್ಕೆ 5-6 ದಿವಸ ಕಾರ್ಯಕ್ರಮ ಆದ್ಮೇಲೆ ಇದೆಲ್ಲ ವಿಸರ್ಜನೆ ಮಾಡ್ತಾ ಇದ್ದೇವೆ. ಇದು ನಮ್ಗೆ ಇದರಲ್ಲಿ ಇರುವುದು ಕಲ್ಚರಲ್ ಪ್ರೋಗ್ರಾಮ್ ಉಂಟು, ವಿವಿಧ ಕಾರ್ಯಕ್ರಮ ಉಂಟು, ಸೋಷಲ್ ವರ್ಕರ್ನವರಿಗೆ ಪ್ರೈಸ್ ಕೊಡುವಂಥದ್ದು, ಸನ್ಮಾನ ಕೊಡುವಂತ ಕಾರ್ಯಕ್ರಮ ಉಂಟು 5-6 ದಿವಸ. ಸೊ ನಾನು ಆಸ್ ಎ ಮೆಂಬರ್ ಬಂಗಾಳಿ ದುರ್ಗಾ ಪೂಜಾ ಕಮಿಟಿ ಆಸ್ ಎ ಮೆಂಬರ್ ಲೆಕ್ಕಕ್ಕೆ ಮ್ಯಾಂಗ್ಳೂರ್ನವರಿಗೆ ತುಂಬಾ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಸಂಜೆ ಮ್ಯಾಂಗ್ಳೂರ್ ಲೋಕಲ್ನವರೆಲ್ಲ ಸಪೋರ್ಟ್ ಕೊಡ್ತಾರೆ. ನಾವು ಎಲ್ಲರಿಗೆ ನಮಸ್ಕಾರ ಹೇಳುದು, ನೀವೆಲ್ಲ ಬರಬೇಕು, ನಮ್ಗೆ ಸಹಕಾರ ಕೊಡಬೇಕು. ನಮ್ಮ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಆದಷ್ಟು ಉತ್ಸಾಹ ಮಾಡಬೇಕು. ಇದರಲ್ಲಿ ಆಕ್ಚುಯಲ್ ಇದು ಎಲ್ಲ ರೂಪದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಗ್ರಹದಲ್ಲಿ ಉಂಟು. ಒಂದೊಂದು ಕಾರ್ಯ ಜಸ್ಟ್ ಒಂದೊಂದು ಹೆಸರು ಮಾತ್ರ ಅಷ್ಟೇ. ಆಚರಣೆ ಸಾಧಾರಣ ಸ್ವಲ್ಪನೇ ವ್ಯತ್ಯಾಸ ಇರುವುದು. ಸೊ ಪುನಃ ನಾನು ಮ್ಯಾಂಗ್ಳೂರ್ನವರಿಗೆ ನಮ್ಮ